ಸುರತ್ಕಲ್ ಪರಿಸರದ ಪ್ರದೇಶದಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯವೇ ದನಗಳ ಆಹಾರವಾಗ್ತಾ ಇದೆ. ಎಲ್ಲೆಂದರಲ್ಲಿ ಎಸೆದಿರುವ ಪ್ಲಾಸ್ಟಿಕ್ ತೊಟ್ಟೆಗಳನ್ನು ಜಾನುವಾರು ತಿಂದು ಹೊಟ್ಟೆ ತುಂಬಿಸಿಕೊಳ್ತಾ ಇವೆ. ಹಣ್ಣು ಮತ್ತು ತರಕಾರಿ ವ್ಯಾಪಾರಿಗಳು ಭತ್ತದ ಬೈಹುಲ್ಲನ್ನ ಪ್ಲಾಸ್ಟಿಕ್ ಚೀಲಗಳಲ್ಲಿ ತುಂಬಿ ಎಲ್ಲೆಂದರಲ್ಲಿ ಎಸೆಯುವ ಕೆಟ್ಟ ಚಾಳಿ ಬೆಳೆಸಿದ್ದಾರೆ. ಇದರಿಂದ ಬೀದಿ ಬದಿಯ ಹಸುಗಳು ಆಹಾರ ಹುಡುಕಿಕೊಂಡು ಬಂದು ಪ್ಲಾಸ್ಟಿಕ್ ಸಹಿತ ಬೈಹುಲ್ಲನ್ನ ತಿನ್ನಲಾರಂಭಿಸಿವೆ. ಇಂತಹ ಅಪಾಯಕಾರಿ ಸನ್ನಿವೇಶ ಇಲ್ಲಿನ ಆಸುಪಾಸಿನಲ್ಲಿ ಕಂಡು ಬರ್ತಾ ಇದೆ.